ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಗಲೆ ಮಾತಾ ಮೋಕೆಡೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚನ್ನು ಶುರು ಮಾತೊಂದುಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ತೊಕ್ಕೋಟು ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆ ಟ್ರಸ್ಟ್ ರಿಜಿಸ್ಟರ್ಡ್ ದ 54ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ತೊಕ್ಕೋಟು ಮೊಸರು ಕೊಡಿಕೆ ಬಾರಿ ಗೌಜಿದ ಶೋಭಾಯಾತ್ರೆಡು ಅಂಗಾರ ರಾತ್ರಿ ನಡೆತಂಡು. ತೊಕ್ಕೋಟು ಮೊಸರು ಕುಡಿಕೆ ಉತ್ಸವ ಪಂಡದೆ ಮಲ್ಲ ಪುದರ್ ಪಡೆಯಿನ ತೊಕ್ಕೋಟು ಭಟ್ನಗರ ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲಾ ಟ್ರಸ್ಟ್ ದ 54ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ತೊಕ್ಕೋಟು ಮೊಸರು ಕುಡಿಕೆ ಉತ್ಸವ ಸೋಮವಾರ ರಾತ್ರಿ ಶ್ರೀಕೃಷ್ಣ ದೇವೇರಿನ ಬೊಳ್ಳಿ ಚಿತ್ರ ಪ್ರತಿಷ್ಠಾಪನೆಡು ಶುರುವಾದ ಅಂಗಾರ ರಾತ್ರಿ ಅದ್ದೂರಿದ ಶೋಭಾಯಾತ್ರೆಡು ಮುಗಿತಲಾಂಡು. ಪೌರಾಣಿಕ ಕಥೆಲೆನ ಸಾರುನ ದೃಶ್ಯ ರೂಪಕ ಸ್ತಬ್ಧ ಚಿತ್ರಲು ವಿಶೇಷವಾದ ವಯನಾಡದ ದುರಂತ ಸಾರುನ ದೃಶ್ಯ ರೂಪಕಲು ಇಂಚ ರಾತ್ರಿನ ಪಗೆಲ್ ಮಲ್ಪುನ ಅದ್ದೂರಿದ ಕಣ್ಣು ಕೋರೈಸಾವುನ ವಿದ್ಯುತ್ ದೀಪದ ಬೊಲ್ಪು ವರ್ಣರಂಜಿತ ಮೆರವಣಿಗೆಡು 54ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಶೋಭಾಯಾತ್ರೆ ಅಂಬಿಕಾ ರೋಡ್ ಅಜ್ಜನ ಕಟ್ಟೆರ್ದು ತೊಕ್ಕೋಟು ಉಲಂಪೇಟೆ ಮುಟ್ಟ ಬರ್ಸದ ನಡುಟು ನಿಧಾನವಾದ ಸಾಗದ ಬದದು ಮುಗಿತಲಾಂಡು.
ವರ್ಷದ ದೃಶ್ಯ ರೂಪಕ ವಯನಾಡು ನಾಮವ ನಿತ್ಯ ನುಡಿದರು ಮರೆಯುವುದು ಹಣವನ್ನು ಕೂಡ ಅಯ್ಯೋ ಅಯ್ಯೋ ಇದನ್ನು ಯಾರು ನಂಬುದಿಲ್ಲ ದೇವರೊಂದು ಎನ್ನುವುದು ಮಂಚಿ ಕೆಲಸ ಮನುಷ್ಯನು ಬದುಕುವ ನಷ್ಟ ಇದ್ದನಂತೆ ಮನುಷ್ಯ ಇರಬೇಕಿದ್ದ ಪದ್ಯದ ಹರಿಯಂತದ ಕೆಲಸವು ನಿನ್ನ ಬಾಲದ ತುಳಸಿನ ಕೆಲಸವನ್ನು ತೋಟ ನಿನ್ನ ಬಾಲದ ಜೀವನೇ ಬಿಟ್ಟೇವೆ ನಿನ್ನ ಮಾತುಕಟ್ಟುದುಟ್ಟು ಈ ಹೇಳುವಿಕೆ ಅಡ್ಡ ಶ್ರೀಜಯ ವೀರಮಾತಿ ವ್ಯಾಯಾಮಶಾಲಾ ಟ್ರಸ್ಟ್ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಗೌರವ ಅಧ್ಯಕ್ಷರು ಸುಂದರ್ ಅಮೀನ್, ಮುಖ್ಯ ಶಿಕ್ಷಕರು ಜಯಾನಂದ ಅಂಚನ್, ಕಾರ್ಯದರ್ಶಿ ಶಿವರಾಮ್ ಟಿ, ಕೋಶಾಧಿಕಾರಿ ಸತೀಶ್ ಭಟ್ನಗರ ಬೊಕ್ಕ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಪ್ರಮುಖರು ಕಾರ್ಯಕ್ರಮದ ಮುತಾಲಗಿಳಿದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಸಾಮಾಜಿಕವಾದ ಹಿಂದೂ ಸಮಾಜನ ಒಂಜಿ ಮಲ್ಪನ ಶಕ್ತಿನ ಬಾಲಕೃಷ್ಣ ಮಂದಿರ ಮಲ್ತದನ್ನು ಪಣದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಪ್ರಾಯಿಸಿದರು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಮುತಾಲಿಕೆಡು 27ನೇ ವರ್ಷದ ಕುಂಪಲಾಷ್ಟಮಿ ಬಾರಿ ಗರ್ದಡು ಸೋಮವಾರ ನಡೆದಡು. ಕುಂಪಲಾಷ್ಟಮಿದ ಅಂಗವಾದ್ ನಡಪಾಯಿನ ಪಂತಗೊಬ್ಬುಲು ಬೊಕ್ಕ ಮುದ್ದು ಕೃಷ್ಣ ಪಂತದ ಇನಾಮ್ಲೆನು ಈ ಪೊರ್ತು ವಿತರಣೆ ಮಲ್ತೇರು. ಇನಾಮ್ಲೆನು ವಿತರಣೆ ಮಲ್ತದ ಪಾತೇರ್ನ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಜವನರಿರ್ದು ಬೊಕ್ಕ ಸ್ಥಳೀಯರಿರ್ದು ಹಿಂದೂ ಸಮಾಜಗ ಶಕ್ತಿ ದಿಂಜಾವನ ಬೇಲೆ ಆವಡು ಪಂಡ ತೆರಿಪಾಯಿರು. ಬಾಲಕೃಷ್ಣ ಮಂದಿರದ ಒಂಜಿ ಪರ್ವಕಾಲ ಕುಂಪಲಾಷ್ಟಮಿತ ಪರ್ವಕಾಲಡ್ ಎಂಕಲ ಮಾತಿನ ಅಭಿಮಾನ ಪೂರ್ವಕ ಅಭಿನಂದನದ ಸನ್ಮಾನ ಪಳೆ ಬರಲಿ. ಅಕ್ಕನ ಮಗ
ಒಂದು ಜೋರಾದ ಚಪ್ಪಾಳೆ ಇರಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ತೃತೀಯ ಬಹುಮಾನ ವೃದ್ಧಿ ಲಕ್ಷ್ಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಪ್ರಾಯಶಃ ಎನ್ನ ವಿಶ್ವಾಸದ ಮಿತ್ತು ಆಶೀರ್ವಾದ ಮಂತದೇರಂದು ಅನಂತ ಇನ್ನೊಂದು ವಿಶೇಷವಾದ ಬಾಲಕೃಷ್ಣ ಮಂದಿರ ಬೊಕ್ಕ ಸತೀಶ್ ಕುಂಪಲ್ ನಮ್ಮ ಕಷ್ಟಡುಪ್ನ ಸಂದರ್ಭಡ್ಲ ಕುಂಪಲದ ಅಷ್ಟಮಿಗೆ ಪ್ರತಿ ವರ್ಷ ಎದ್ದರು ಅವೇ ಪ್ರೀತಿನ ತೋರಿಸ್ಬಾದರು. ಈ ವರ್ಷಲ ಅದೇ ಪ್ರೀತಿನ ತೋರಿಸ್ಬಾದರು. ಯಾನ ನಿಖಲಿಗೆ ಮಾತ್ರೆಗಳು ಅತ್ಯಂತ ವಿಶ್ವಾಸ ಪನ್ಪನಿ ನಿಖಲ್ನ ಅಪೇಕ್ಷೆ ಆಕಾಂಕ್ಷೆಗಳ ಅನುಗುಣವಾದ ಬೇಲೆ ಮನ್ಪನ ಪ್ರಾಮಾಣಿಕ ಪ್ರಯತ್ನ ನಾನು ಮನ್ಪೆ ಅವು ಪ್ರಯತ್ನ ಪ್ರಾಮಾಣಿಕವಾದ ಉಪ್ಪುಂಡು ಅಂಚಾದ್ರ ಈತು ವರ್ಷದ ಜೀವನದ ಅನುಭವ ಐತೆ ಪ್ರಯತ್ನ ಪ್ರಾಮಾಣಿಕವಾದಿತ್ತಂಡ ಐಕೆ ದೇವರನ್ನ ಆಶೀರ್ವಾದ ಉಂಡುಗೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾದ ಉಪ್ಪುಂಡು. ವಿಶೇಷವಾದ ಇನಿ ಭಗವಾನ್ ಶ್ರೀಕೃಷ್ಣ ಇಡೀ ವಿಶ್ವಗೆ ಸಂಸ್ಕೃತ ಎಂಕ್ ಶ್ಲೋಕ ಬಂದ್ರೆ ಕಷ್ಟ ಆಪುಂಡು ಅಂಡ ಭಗವಂತೆ ಪಂತಿನ ಪಾತ್ರೆಂಜಿನ ಪಂಡ ನಮ್ಮ ಕರ್ಮನ್ ಮನ್ಪೋಡು ಆ ಕರ್ಮನ್ ಮಂತಿನ ಫಲನ್ ಭಗವಂತೆ ಕೊರಪೆ ಅಂತ ಪಂತಿನ ಪಾತ್ರನ ಶ್ರೀಕೃಷ್ಣ ಪಂತಿನಿ ಇಡೀ ವಿಶ್ವಗೆ ಅರ್ನ ಸಂದೇಶವೇ ಅಂಚಾದ್ರ ಆ ಸಂದೇಶದ ಆಧಾರದ ಬದುಕುವೆ ಅಂತ ಪಂಪಿನ ಪ್ರಾಮಾಣಿಕ ಪಾತ್ರ ನಿಖಲ್ನ ದುಂಬು ಪನಂದು ನಿಖಲ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕುಡ್ಲ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಬಿಜೆಪಿ ಮುಖಂಡರು ಸಂಜಯ್ ಪ್ರಭು, ಮುರಳಿ ಕಡಬ, ವಸಂತ್ ಚೆ ಪೂಜಾರಿ, ಪ್ರವೀಣ್ ಶೆಟ್ಟಿ ಮೇಗಿನಮನೆ, ನ್ಯಾಯವಾದಿ ನಿವೃತ್ತ ಸೈನಿಕರು ಕೆಸಿ ನಾರಾಯಣನ್, ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಲಿಸ್ಟ್ ಪಾಲ್ಪಡೆದಿದ್ದರು. ಶ್ರೀ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಅಧ್ಯಕ್ಷರು ರವೀಂದ್ರ ಕುಂಪಲ, ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ಪ್ರವೀಣ್, ಇಂಚಿತ್ತಿ ಪ್ರಮುಖರು ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡರು. ಕುಂಪಲದ ಊರ್ದ ಜನಕಲ್ನ ಮಹಾದಾಸೆ ಆದಿತ್ತಂಡು ಆರು ಸಂಸದರಾಯ ಬಕ್ಕಲ ಇತ್ತ ನೂತನ ಸಂಸದರಾಯ ಬಕ್ಕ ಆರು ಮಲ್ಪನಂಚಿನ ಕೆಲಸದ ಬಗ್ಗೆ ಎಂಕ್ಲಿಗೆ ಮಾತ್ರೆಗಳ ಅತ್ಯಂತ ಗೌರವ ಮೆಚ್ಚುಗೆ ಉಂಟು. ದಯಬಂಡ ನಮ್ಮ ನಂತೂರದ ಆ ರಸ್ತೆದ ಕಾಮಗಾರಿನ ತಕ್ಷಣ ಸುರುಮಲ್ತನೇಕ್ ಬಕ್ಕ ಇಡೀ ಬೆಳ್ತಂಗಡಿದ ಒಂಜಿ ರಸ್ತೆದ ಕಾಮಗಾರಿ ಉಂತುದಿತ್ತನೇನು ಸುರುಮಲ್ತನೇಕ್ ಬಕ್ಕ ನಮ್ಮ ಹೆಚ್ಚಿನ ಅಂಶ ಹಿಂಗೆ ಕೋಡೆ ರೈಲ್ವೆದೆಲ್ಲ ಹೆಂಚಿನ ಫ್ಲಾಟ್ ಅದೇ ಸರಿ ಅದ ರೈಲ್ವೆದೆಲ್ಲ ಬೇಲೆ ಹೆಂಚಿನ ಶುರು ಆತನಂದು ಬಂಡೇರು. ಒಟ್ಟು ನಮ್ಮ ಅಭಿವೃದ್ಧಿ ಕೆಲಸಲು ಭಾರಿ ಯಶಸ್ವಿಯಾದ ಇಂಚಿತ್ತಿನ ಕ್ಯಾಪ್ಟನ್ನ ಕೈಟುಕೋರ್ನ ಭಾರಿ ಯಶಸ್ವಿಯಾದ ಆಪುನ ಒಂದು ಪನ್ಪನ ರೀತಿ ನಮ್ಮ ಜಿಲ್ಲೆಗೆ ಒಂಜಿ ಸರಿಯಾಯಿನ ಕ್ಯಾಪ್ಟನ್ಗೆ ಈ ಸಂಸದರನ್ನ ಸ್ಥಾನ ಕೊರತ ಐಕೋಸ್ಕರ ಮಾತಿರಲ್ಲ ಒಂಜಿ ಕ್ಲಾಪ್ ಕೊಟ್ಟೋಡು ಒಂದು ನಿಖಲ ವಿನಂತಿ ಐತೊಟ್ಟಿಗೆ ಪ್ರಮಾಣ ವಚನ ಸ್ವೀಕಾರ ಮಲ್ಪನಾಗ ತುಳುನಾಡು ಒಂಜಿ ಪೆರ್ಮೆದ ನಮ್ಮ ತುಳುನಾಡಿಗೆ ಗೌರವ ಕನಪನ ರೀತಿಡು ಆರು ತುಳುನಾಡಿಗೆ ಜೈ ಪನ್ಪನ ಮುಖಾಂತರ ನಮ್ಮ ತುಳುಕುಲ ವಿಶೇಷವಾಯಿನಂಚಿನ ಗೌರವ ಕನಪನಂಚಿನ ಕೆಲಸಲೇನೆ ನಮ್ಮ ಸಂಸದರು ಬ್ರಿಜೇಶ್ ಚೌಟೇರ್ ಮಲ್ದೇರು. ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮಲ್ದೇರು. ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ಚಿತ್ರಕಲೆ, ಸಂಗೀತ ಇಂಚ ಬೇತೆ ಬೇತೆ ಸ್ಪರ್ಧೆಲಿಡು ಗೆಂದಿನ ಚೋಕ್ಲೆಗೂ ಇನಾಮ್ಲಿಡು ವಿತರಣೆ ಮಲ್ತೇರು. ಸುದ್ದಿಗೊಂಚಲ್ಗೆ ಸ್ವಾಗತ. ಶೆಫ್ ಟಾಕ್ ಕುಡ್ಲ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಆಗಸ್ಟ್ 30 ಸೆಪ್ಟೆಂಬರ್ 1 ತಾರೀಕು ಮುಟ್ಟ ನಡಪೆರೆ ಉಂಡು. ಆಗಸ್ಟ್ 30 ತಾರೀಕಿಗೆ ಆಹಾರೋತ್ಸವದ ಉದಿಪನಲ ನಡಪೆರೆ ಉಂಡು ಪಣದು ಕಾರ್ಯಕ್ರಮ ಸಂಯೋಜಕರು ಸುದೇಶ್ ಭಂಡಾರಿ ಸುದ್ದಿಗೋಷ್ಠಿ ತೆರಿಪಾದರು. ಕುಡ್ಲ ಶೆಫ್ ಟಾಕ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಬೊಕ್ಕ ಕುಡ್ಲ ಆಹಾರೋತ್ಸವ ರಡ್ಡುಲ ಒಟ್ಟಿಗೆ ಆಟಣೆ ಮಲ್ತದ. ಕುಡ್ಲ ಆಹಾರೋತ್ಸವ ಆಗಸ್ಟ್ 30 ತಾರೀಕಿಗೆ ಉದಿಪನಾಯರ ಉಂಡು. ಆಗಸ್ಟ್ 31 ತಾರೀಕಿಗೆ ಕುಡ್ಲ ಕಬಡ್ಡಿ ಪ್ರೀಮಿಯರ್ ಲೀಗ್ ಉದಿಪನಾಯರ ಉಂಡು. ಕರಿ ವರ್ಷ ಬಾರಿ ಪೊರ್ಲುಡೆ ನಡತಿನ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 1 ತಲಕನೆ ಈ ಸರ್ತಿಲ ಕಬಡ್ಡಿ ಬೊಕ್ಕ ಆಹಾರೋತ್ಸವವನ್ನು ಒಟ್ಟಿಗೆ ಆಟಣೆ ಮಲ್ತದ. ಅಂಚನೆ ಸ್ಪೀಕರ್ ಯುಟಿ ಖಾದರ್ರಿಗೆ ಮಾನಾದಿಗೆ ಮನೋರಂಜನಾ ಮೇಳ ಇಂಚ ವಿಶೇಷ ಆಕರ್ಷಣೆಡು ಕಾರ್ಯಕ್ರಮನ ಆಟಣೆ ಮಾಡ್ತದ ಪಂಡದ ಸಂಯೋಜಕರು ಸುದೇಶ್ ಭಂಡಾರಿ ತೆರಿಪಾಯರು. ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ 2ನೇ ಸೀಸನ್ನ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
2023ರಲ್ಲಿ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 1 ಯಶಸ್ವಿಯಾಗಿ ನಡೆಸಿ ಇದೀಗ ನಾವು ಸೀಸನ್ 2 ಅದ್ದೂರಿ ತಯಾರಿದ್ದೇವೆ. ಹಾಗೆ ನಮ್ಮ 8 ತಂಡಗಳ ಒಂದು 150ಕ್ಕಿಂತ ಹೆಚ್ಚು ಪ್ರೊಫೆಷನಲ್ ಕಬಡ್ಡಿ ಆಟಗಾರರ ಬಿಲ್ಡಿಂಗ್ ಇದೇ ಕನ್ವೆನ್ಷನಲ್ಲಿ ನಡೆಯಿತು ಯಶಸ್ವಿಯಾಗಿ. ಸುಮಾರು 8 ತಂಡಗಳ ಮಾಲಕರು ಹಾಗೂ ಅವರ ಕೋಚ್ ಹಾಗೂ ಮ್ಯಾನೇಜರ್ ಜೊತೆ 96ಕ್ಕಿಂತ ಹೆಚ್ಚು ಪ್ಲೇಯರ್ಸನ್ನು ಬಿಲ್ಡಿಂಗಲ್ಲಿ ಪಡೆದುಕೊಂಡು 8 ತಂಡಗಳನ್ನು ರಚಿಸಿದ್ದಾರೆ. ಎಲ್ಲ ತಂಡಗಳು ಬಲಿಷ್ಠವಾಗಿದೆ. ತುಂಬ ಕುತೂಹಲಕಾರಿಯಾದಂಥ ಒಂದು ಪಂದ್ಯಾಟಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಈ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಜೊತೆ ಒಂದು ಮಂಗಳೂರು ರತ್ನ ಎಂಬ ಬಿರುದನ್ನು ನೀಡಿ ಒಂದು ಗೌರವಿಸುವಂಥ ಒಂದು ಪದ್ಧತಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದ್ದೆವು. ಹಾಗೆ ಕಳೆದ ವರ್ಷ ಡಾಕ್ಟರ್ ಅತ್ತೂರು ಸದಾನಂದ ಶೆಟ್ಟಿ ಅವರಿಗೆ ಈ ಸನ್ಮಾನವನ್ನು ನೀಡಿದ್ದೆವು. ಅದೇ ರೀತಿ ಈ ವರ್ಷ ನಾವು ಮಾನ್ಯ ಸ್ಪೀಕರ್ ಆದಂಥ UT ಖಾದರ್ ಇವರಿಗೆ ಮಂಗಳೂರು ರತ್ನ ಬಿರುದನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಈ 3 ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ. ಅದ್ದೂರಿಯಾದ ಫುಡ್ ಫೆಸ್ಟಿವಲ್ ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ. ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡಲ್ಲಿ ಉತ್ತಮವಾದಂಥ ಒಂದು ಮನೋರಂಜನೆಯನ್ನು ನೀಡುವಂಥ 3 ದಿವಸದ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಅಂದರೆ ಇದು ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ವಿಧಿಸಿರುವುದಿಲ್ಲ. ಇದಕ್ಕೆ ಎಂಟ್ರಿ ಫ್ರೀ ಆಗಲಿ ಪಾರ್ಕಿಂಗ್ ಫ್ರೀ ಆಗಲಿ ಏನು ಇರುವುದಿಲ್ಲ. ಸೊ ಫ್ರೀಯಾಗಿ ಎಂಟ್ರಿ ಆಗ್ಬೋದು, ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ವಿಆರ್ ಯುನೈಟೆಡ್ದ ಅಧ್ಯಕ್ಷರು ಅಬ್ದುಲ್ ರಜಾಕ್ ಪಾತಿರೊಂದು ಕಬಡ್ಡಿ ಪಂತಗೊಬ್ಬಡು ಎನ್ಮ ತಂಡಲು ಭಾಗವಹಿಸುವ ಪಂಡದ ಪೂರಕ ಮಾಹಿತಿ ಕೊರಿಯರು. 8 ತಂಡಗಳು ಭಾಗವಹಿಸಲಿದ್ದಾರೆ. ಆಸ್ಟ್ರಾ ಬ್ರಿಗೇಡ್ಸ್, ಪ್ರಕಾಶ್ ಕೊಂಪಲ ವಾರಿಯರ್ಸ್, ಲೈಫ್ಲೈನ್ ಫಾಲ್ಕಾನ್ಸ್, ಯು ಕುಂಜತ್ತೂರ್, ಟೀಮ್ ಬಾವಾ, ನ್ಯೂ ಸ್ಟಾರ್ ಮ್ಯಾಂಗ್ಳೂರ್, ಕರ್ನಾಟಕ ತುಳುವ ನೈಜೀರಿಯಾ ಹಾಗೂ ಮ್ಯಾಂಗ್ಳೂರ್ ಯುನೈಟೆಡ್ KC. ಈ ಪಂದ್ಯದಲ್ಲಿ ಪ್ರೋ ಕಬಡ್ಡಿ ಆಟಗಾರರು ಬಿಡ್ಡಿಂಗಲ್ಲಿ ಭಾಗವಹಿಸಿದ್ರು. ಅವರನ್ನು ಕೂಡ ಹಲವಾರು ಪ್ಲೇಯರ್ಸ್ ಇದರಲ್ಲಿ ಈ ಬರುವ ಟೂರ್ನಮೆಂಟಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಕಾರ್ಯಕ್ರಮ ಸಲಹೆಗಾರರು ವಿಶ್ವಾಸ್ ದಾಸ್, ಮಾಜಿ ಶಾಸಕರು BA ಮೊಯ್ದೀನ್ ಬಾವಾ, ಹರೀಶ್ ನಾಯಕ್, ಕರುಣಾಕರ, ಹಮೀದ್ ಅಮ್ಮಿ, ದೀಪಕ್ ಪಿಲಾರ್, ವಿನೋದ್ ಶೆಟ್ಟಿ ಸುದ್ದಿಗೋಷ್ಠಿ ಒಡಿಗೆತ್ತರು. ಸುದ್ದಿಗೊಂಚಲಗ ಸ್ವಾಗತ. ಅಸೈಗೋಳಿದ ಅಸೈಗೋಳಿ ಯುವಕ ಮಂಡಲ ಬೊಕ್ಕ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಮುತಾಲಿಕೆಡ್ 35ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಡು ಅಸೈಗೋಳಿ ಮೈದಾನಡ್ ಅಂಗಾರಾತ್ರಿ ನಡೆದಳು. ಅಸೈಗೋಳಿದ ಅಸೈಗೋಳಿ ಯುವಕ ಮಂಡಲ ಬೊಕ್ಕ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿದ ಮುತಾಲಿಕೆಡ್ ಅಸೈಗೋಳಿ ಮೈದಾನದ ಅಟನೆ ಮಲ್ದಿನ 35ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವದ ಧಾರ್ಮಿಕ ಸಭೆಲೇಸನು ಉದ್ಯಮಿ ಮಹೇಶ್ ಮೋಟಾರ್ಸ್ ಮಾಲಕರು ಜಯರಾಮ್ ಶೇಖ ತುಡರ್ ಬೆಳಗಾದ ಉದಿಪನ ಮಲ್ತೇರು. ತಾನು ಬಸ್ ಮಾಲಕೆಯಾದ ಬುಲೆಯರ ಕಾರಣ ತನ್ನ ಬಸ್ದ ಪ್ರಯಾಣಿಕರು ಬಸ್ ಕಂಡಕ್ಟರ್ ಆದ ಇತ್ತೆ 35 ಬಸ್ದ ಮಾಲಕೆಯಾಯರೆ ತಂಕ್ಲಿನ ಪ್ರಾಮಾಣಿಕ ಸೇವೆದ ಒಟ್ಟಿಗೆ ಪ್ರಯಾಣಿಕರು ಕಾರಣ ಅಂಚಾದ ಒವ್ವೆ ಬೇಲೆಡು ಪ್ರಾಮಾಣಿಕತೆ ಬೋರ್ಡು ಪಂಡ ತೆರಿಪಾಯರು. 1 ತಿಂಗಳು ಅವರ ಬಸ್ಸಿನಲ್ಲಿ ತಿರುಗಾಡಬೇಕು ಶಂಕರ್ ವಿಠಲ್ ಮೋಟಾರ್ ಕಂಪನಿಯಲ್ಲಿ. ಹಾಗೆ ಹೋಗುವಾಗ ಅವರು ಕೃಷ್ಣಮೂರ್ತಿ ರಾಯರು ಅಂತೇಳಿ ಅವರು ಈ ಪಾಸನ್ನು ಕೊಡುವಾಗ ಹೇಳಿದರು, ಪ್ರಯಾಣಿಕರು ನಮ್ಮ ದೇವರು, ಅವರನ್ನು ಕಡೆಗಣಿಸಬೇಡಿ, ಪ್ರಯಾಣಿಕರನ್ನು ಪ್ರೀತಿಸಿ ಎಂದು ಕೊಟ್ಟಂಥ ಒಂದು ವಾಕ್ಯ ಅದು ಇವತ್ತಿಗೂ ನಾನು ಎಲ್ಲಿಗೂ ಹೋದಲ್ಲಿ ಹೇಳ್ತೇನೆ, ನಮ್ಮ ಡ್ರೈವರ್ ಕಂಡಕ್ಟರ್ಗಳಲ್ಲಿ ಹೇಳ್ತೇನೆ. ಆದ್ದರಿಂದ ನಾನು ಆ ದೃಷ್ಟಿಯಲ್ಲಿ ಬೆಳೆದವ. ಯಾಕಂತ ಹೇಳಿದ್ರೆ ಒಂದು ಮಾತನ್ನು ನಾವು ಅನುಷ್ಠಾನಕ್ಕೆ ತರಬೇಕಿದ್ರೆ ಅನುಷ್ಠಾನ, ಯಾಕಂತ ಹೇಳಿದ್ರೆ ಈಗ ಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ರೀತಿ ಹೇಳಿದ್ದಾನೆ, ಮತ್ತೊಂದು ಯಾವ ರೀತಿ ಹೇಳಿದ್ದಾನೆ ಅಂತ ಹೇಳಿ ಪುರಾಣಗಳಲ್ಲಿ ನಾವು ಕೇಳಿಕೊಂಡಾಗ ಅದರಲ್ಲಿ ಒಳ್ಳೆಯದನ್ನು ಅನುಷ್ಠಾನಗೊಳಿಸಿದಾಗ ಬೆಳೆಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನನ್ನ ಒಂದು ಮನವರಿಕೆ. ಲೇಸರು ಮಲ್ಲಬಿನಿರಾದು ಪಾಲ್ಪಡೆದ ಪಾತೇರ್ನ ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಟ್ರಸ್ಟಿಲು ಪ್ರಶಾಂತ್ ಕಾಚವ ಮಿತಕೋಡಿ ಹಿಂದೂ ಧರ್ಮದ ಒಟ್ಟಿಗೆ ಬೇತ ಧರ್ಮದಕ್ಲೆಲ್ಲ ಒಟ್ಟಿಗೆ ಸೇರಾ ಒಂದು ಪೋಪುನ ಪ್ರಾಮಾಣಿಕ ಪ್ರಯತ್ನಲು ಆವಡು ಪಣದ ಕಾರ್ಯಕ್ರಮಗ ಎಡಬೈಕೆರು.
ಮಾತ ಜಾತಿ ಧರ್ಮದಕ್ಲೆಗೆ ಏಪಲ ಅವಕಾಶ ಕೊಡ್ದು, ಮಾತ ರಾಜಕೀಯ ಪಕ್ಷದಕ್ಲೆಗೆ ಅವಕಾಶ ಕೊಡ್ದು. ಇನಿ 35 ವರ್ಷ ಮುಟ್ಟ ನಡಪವನ ಒರಿ ಸಾಮಾಜಿಕ ಜೀವನ ಎಂಚ ಮಲ್ಪೊಡು ಪಂಡ ಅಸೇಗೋಳಿ ಸಂತೋಷ್ ಕುಮಾರ್ ಶೆಟ್ಟಿ ಹಿಡಿದು ಕಲ್ಪೋಡು ಪಂಡ ತಪ್ಪವಂದು. ಇನ್ನು ಸಾರ್ವಜನಿಕ ಬದುಕು ಎಂಚಿನ ಪಂಡ ಮಾತರಂಗಡ್ಲ ಅವು ರಾಜಕೀಯ ಆದಪ್ಪು, ಅತನ ಧಾರ್ಮಿಕ ಆದಪ್ಪು, ಶೈಕ್ಷಣಿಕ ಆದಪ್ಪು, ಅತನ ಯುವಕ ಮಂಡಲ ಒಂದು ಯುವಕ ಮಂಡಲ ಕಟ್ಟದು ಇಂಚಿನ ಕಾರ್ಯಕ್ರಮ 35 ವರ್ಷ ನಡಪಾಯ್ರೆ ಸುಲಭದ ವಿಚಾರ ಆತು. 10 ಜನಕ್ಲೆಗೆ 10 ರೀತಿ ಗೌರವ ಕೊಡದು, 10 ರೀತಿ ಉಪ್ಪು ತಪ್ಪನ್ನು ಒಂದೊಂದು ಪೋಪುನಂಚಿನ ಸಾರ್ವಜನಿಕ ಬದುಕಡು ಉಪ್ಪುನಂಚಿನ ಸಂತೋಷ್ ಕುಮಾರ್ ಶೆಟ್ಟಿ ಈ ಅಸೂಯೆಗಳಿಗೆ ಒಂಜಿ ಮೆರುಗು ಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತನ ಒಂಜಿ ವ್ಯಕ್ತಿ ಪಂಡ ಸಂತೋಷ್ ಕುಮಾರ್ ಶೆಟ್ಟಿ ಪಂಡ ತಪ್ಪ ಒಂದು. ಇನಿ ಈ ಭಾಗ ಏನು ಏಪಲ ಪರೊಂದಿಲ್ಲ, ಈ ಭಾಗ ಒಂಜಿ ಸಾನ್ನಿಧ್ಯದ ಒಂಜಿ ತೊಟ್ಟಿಲು ಪಂಡ ತಪ್ಪ ಒಂದು. ಎಂಕಲ ಪಟ್ಟೋರಿ ಪನ್ಪಿನ ಜಾಗೆಡು ಬಾರಿ ಏನು ಏಪಲ ಪನೊಂದಿಲ್ಲ, ಪಟ್ಟೋರಿ ಪನ್ಪಿನ ಜಾಗೆಡು ಒಂಜಿ ದೈವ ನೆಲೆಯಾದ ಪಟ್ಟೋರಿ ತಾಯೇ ನಾಗಬ್ರಹ್ಮ ಪನ್ಪಿನ ಒಂಜಿ ದೈವ ನೆಲೆ ಆದ ಈತ ಮಾತ ಈ ಅಭಿವೃದ್ಧಿ ಆವಡುಂದಂಡ ಮಾಸ್ಟರ್ ದುಂಬು ಪಟ್ಟೋರು ಹಿಡಿತೀನಿ ನಾಗಬ್ರಹ್ಮನ ಬೊಕ್ಕ ಪಟ್ಟೋರು ತಾಯನ ಸ್ಥಾನ ಬುಂಡ ಬೊಕ್ಕ ಬೋಡುಂದಂಡ ಸೋಮೇಶ್ವರ ದೇವಸ್ಥಾನ ಮಾತ್ರ ಪೋಡುಂದಿನ ಒಂಜಿ ಪದ್ಧತಿ ಇತ್ತಂಡು. ಮಾಸ್ಟರ್ಗೆ ಕೇಳುಂದಂಡ ಗೊತ್ತಾಪುಂಡು, ಮಾಸ್ಟರ್ ಮಲ್ಪ ಹಿರಿಯ ವ್ಯಕ್ತಿಯಿಂದ ಪಂಡ ತಪ್ಪವಂದು. ಸಮಿತಿದ ಅಧ್ಯಕ್ಷರು ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು ಕೆ ರವೀಂದ್ರ ರೈ ಕಲಿಮಾರ್ ಲೇಸ್ತ ಗುರ್ಕಾರ್ಮನೆ ವಹಿಸಂದು ಶ್ರೀಕೃಷ್ಣ ಪರಮಾತ್ಮನ ಧರ್ಮ ಸಹಿಷ್ಣುತೆದ ಆದರ್ಶ, ಸಮಾನತೆ ತತ್ವದ ಆದರ್ಶ, ಜನ್ಮಭೂಮಿದ ಪ್ರೀತಿ, ಪರಿಸರ ಪ್ರೇಮ, ದುಡಿಮೆದ ಮಹತ್ವ ಈ ಐನ ಆದರ್ಶಲೇನು ಬದುಕಡು ಪಾಲಿಸಾವಡು ಜೋಕ್ಲೆಗ್ಲ ತೆರಿಪಾವಡು ಪಂಡದ ಜನ್ಮಾಷ್ಟಮಿದ ಸಂದೇಶ ಕೊರಿಯರು. ಸಾರ್ವಜನಿಕವಾದಂಥ ಉತ್ಸವಗಳು ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಅದು ಯಾವಾಗಲೂ ಶಿಸ್ತಿನಿಂದ ನಡಿಬೇಕು, ಶ್ರದ್ಧೆಯಿಂದ ಆಗಬೇಕು. ಒಟ್ಟಾರೆ ಅದನ್ನು ಗೌಜು ಮಾಡಿಕೊಂಡು ಏನೇನೋ ಮಾಡಿಕೊಂಡು ಏನೋ ದುಶ್ಚಟಗಳನ್ನು ಮಾಡಿಕೊಂಡು ನಾವು ಈ ರೀತಿ ಆಚರಣೆಗಳು ಯಾವತ್ತೂ ಕೂಡ ಮಾಡಬಾರ್ದು. ಶಿಸ್ತಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಈ ರೀತಿ ಆಚರಣೆಗಳನ್ನು ಈ ರೀತಿಯಲ್ಲಿ ಮಾಡಿದರೆ ಅದು ಭಗವಂತನಿಗೆ ಬಹಳ ಇಷ್ಟವಾದಂತಹ ಒಂದು ಕಾರ್ಯವಾಗ್ತದೆ. ಅಸೈಗೊಳ್ಳಿ ಯುವಕ ಸಂಘ ಮತ್ತು ಅದರ ಜೊತೆಗಿರತಕ್ಕಂತಹ ಈ ಯಾವ ಒಂದು ಸಮಿತಿ ಇದೆ, ಆ ಸಮಿತಿ ಬಹಳಷ್ಟು ಒಳ್ಳೆಯ ಒಂದು ಕೆಲಸವನ್ನು ಇಲ್ಲಿ ಮಾಡಿದೆ. ನೀವು ನೋಡ್ತಾ ಇದ್ದೀರಿ, ಬಹಳಷ್ಟು ಸಂಖ್ಯೆಯ ಮಹಿಳೆಯರು ಏನು ಮಾಡಿದ್ದಾರೆ, ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರ ಬಹುಮಾನಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಇದೆಲ್ಲ ನಿಮಗೆ ಬಹಳ ಖುಷಿ ಕೊಡ್ತಕ್ಕಂತಹ ವಿಚಾರ. ಹಿರಿಯ ಸಾಧಕರು, ನಿವೃತ್ತ ಅಧ್ಯಾಪಕರು ವೆಂಕಪ್ಪ ಮಾಸ್ಟರ್ ಅಸೈಗೋಡಿ, ಡಾಕ್ಟರೇಟ್ ಪದವಿ ಪುರಸ್ಕೃತರು ಡಾಕ್ಟರ್ ಪ್ರವೀಣ್ ಪಿ, ಡಾಕ್ಟರ್ ಭಾಸ್ಕರ್ ಎ ಮೊಕ್ಲೆಗ್ ಗ್ರಾಮ ಗೌರವದ ಮಾನಾದಿಗೆ ಮಲ್ತೇರು. 3,000ದಷ್ಟು ಪುಸ್ತಕಗಳ ಸಂಗ್ರಹ ಇವರಲ್ಲಿದೆ. ಈಗಾಗಲೇ 15,000ದವರೆಗೆ ತುಳು ಗಾದೆಗಳ ಸಂಗ್ರಹ ಮಾಡಿರುವುದು ಕೂಡ ಗಮನಾರ್ಹ. ಯಕ್ಷಗಾನಕ್ಕೆ ಅನನ್ಯವಾದ ಕೊಡುಗೆ ನೀಡಿ ಬದುಕನ್ನು ಆದರ್ಶಗೊಳಿಸಿ ಮುಂದಿನ ತಲೆಮಾರಿಗೆ ಮಾರ್ಗದರ್ಶಿಯಾದ ತಮ್ಮ ವಿಶಾಲವಾದ ಅನುಭವ ಯಕ್ಷಗಾನ ಕ್ಷೇತ್ರಕ್ಕೆ ಮುಂದೂ ನಿರಂತರವಾಗಿ ದೊರೆಯಲಿ. ತಮ್ಮ ಬದುಕು ಕಲಾಮಾತೆ ಪೋಷಿಸಲಿ, ಬೆಳೆಸಲಿ. ಯಕ್ಷಗಾನ ರಂಗದಲ್ಲಿ ತಮ್ಮ ಕೊಡುಗೆ ಹಾಗೂ ಸಮಾಜಕ್ಕೆ ನಿಮ್ಮ ಮಾರ್ಗದರ್ಶನ ಸಾಧನೆಗಳನ್ನು ಗಮನಿಸಿ ತಮಗೆ ಮೊಸರು ಕುಡಿಕೆ ಸಮಾರಂಭ ಧಾರ್ಮಿಕ ವೇದಿಕೆಯಲ್ಲಿ ಗ್ರಾಮ ಗೌರವದೊಂದಿಗೆ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ತಮಗೆ ಇನ್ನಷ್ಟು ಶ್ರೇಯಸ್ಸು ಹಾರೈಸಿ ಸಕಲ ಸೌಭಾಗ್ಯಗಳು ಸಂಪನ್ನವಾಗಲಿ ಎಂದು ಅತ್ಯಂತ ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ಚಪ್ಪಾಳೆಯೊಂದಿಗೆ ಗೌರವಿಸೋಣ. ಉತ್ಸವ ಸಮಿತಿ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಇನ್ನಷ್ಟು ಮತ್ತಷ್ಟು ಸಾಧನೆಗಳನ್ನು ಮಾಡುವಂಥ ಸೌಭಾಗ್ಯವನ್ನ ನಮ್ಮ ನಂಬಿಕೊಂಡು ಬಂದಿರುವಂತಹ ಕೊರಗಜ್ಜ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ ದೇವರುಗಳು ಅನುಗ್ರಹಿಸಲಿ ಎನ್ನುವಂತ ಒಂದೇ ಮಾತಿನೊಂದಿಗೆ ಧನ್ಯವಾದಗಳು, ಅಭಿನಂದನೆಗಳು ಇಬ್ಬರಿಗೂ ಕೂಡ. ರಾಜ್ಯ ಪುರಸ್ಕಾರ ಪುರಸ್ಕೃತ ಗೈಡ್ ವಿದ್ಯಾರ್ಥಿನಿಯರು ಕುಮಾರಿ ನಿತಿಶಾ, ಕುಮಾರಿ ವೀಕ್ಷಾ, ಕುಮಾರಿ ಸುರಕ್ಷಾ ಮುಕ್ಲಿಗೆ ಅಭಿನಂದನೆ ಮಲ್ತೇರು. ಪಟ್ಟೋರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡಾದ ಆಡಳಿತ ಮೊಕ್ತೇಸರರು ದಿವಾಕರ್ ಭಂಡಾರಿ, ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜ್ಜಲ್, ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್, ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರು ರವೀಂದ್ರ ಬಂಗೇರ, ಉದ್ಯಮಿ ಶಶಿರಾಜ್ ಶೆಟ್ಟಿ ಕೊಳಂಬೆ, ಅಸೇಗೋಳಿ ಶ್ರೀ ಗುಡಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಭಾಸ್ಕರ್ ಗುಡ್ಡೆಮಾರ್, ಕೊಣಾಜಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ರಾಜಾರಾಮ್ ರೈ ಕಲ್ಲಿಮಾರ್, ಕೊಣಾಜಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮಂಜುನಾಥ್ ಆಳ್ವಾ ತೇವನಾಡಗುತ್ತು, ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ರೇಷ್ಮಾ ಮನೋಜ್ ರಾವ್, ಉದ್ಯಮಿ ಸೀತಾರಾಮ್ ಶೆಟ್ಟಿ ದಡಸ್,
ಪರಿಸರದ ಪ್ರಮುಖರು ಸುರೇಂದ್ರ ರೈ ಇಂಚಿತಿ ಪ್ರಮುಖರು ಮಲ್ಲಬಿನಿರಾದು ಲೇಸ್ಟ್ ಪಾಲ್ಪಡೆದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಕೊಡಿಕೆ ಉತ್ಸವದ ಅಂಗವಾದ ನಡಪಾಯಿನ ಪಂತಗೊಬ್ಬುಡು ಗೆಂದಿನಕ್ಲೆಗ್ ಶ್ರೀಕೃಷ್ಣ ವೇಷ ಸ್ಪರ್ಧೆಡು ಗೆಂದಿನಕ್ಲೆಗ್ ಇನಾಮ್ನ ನೊಪ್ಪಿಯಾದ ಕಾರ್ಯಕ್ರಮಗೂ ಎಡಬೇಕೇರು. ಅಸೇಗೋಳಿ ಯುವಕ ಮಂಡಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾರ್ವಜನಿಕ ಮೊಸರುಕೊಡಿಕೆ ಉತ್ಸವ ಸಮಿತಿದ ಗೌರವ ಸಲಹೆಗಾರರು ಆನಂದ್ ಕೆ ಅಸೇಗೋಳಿ, ಕೋಶಾಧಿಕಾರಿ ಸುಧಾಕರ್ ನಾಯಕ್, ಮೆರವಣಿಗೆ ಸಂಚಾಲಕರು ರಾಮಕೃಷ್ಣ ಪಟ್ಟೋರಿ, ಕರುಣಾಕರ್ ಖಾನ, ಸಂಚಾಲಕರು ಪುರುಷೋತ್ತಮ್ ಅಂಚನ್, ಪದ್ಮನಾಭಗಟ್ಟಿ ಕೊಣಾಜೆ, ಮಹಿಳಾ ಸಂಚಾಲಕರು ಶ್ರೀಮತಿ ನಾಗವೇಣಿ, ಕೃಷ್ಣವೇಷ ಸ್ಪರ್ಧೆ ಸಂಚಾಲಕರು ಪ್ರತಿಭಾ ಹೆಬ್ಬಾರ್, ಜಯಲಕ್ಷ್ಮೀಜಿ, ಪ್ರಧಾನ ಸಂಚಾಲಕರು ಗಣೇಶ್ ಅಸೇಗೋಳಿ ಸೈಟ್, ವೇದಿಕೆ ಸಂಚಾಲಕರು ವಿಶ್ವನಾಥ್ ನಾಯಕ್ ಪಿ, ಗಂಗಾಧರ್ ಕೆ, ಇಂಚಿತಿ ಪ್ರಮುಖರು ಸಮಿತಿ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಳಿದ್ದರು. ಶ್ರೀಮತಿ ವನಿತಾ ಮನಮೋಹನ್ ಪ್ರಾರ್ಥನೆ ಪಂಡೇರು. ಸಮಿತಿಯ ಗೌರವ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಪುರ್ಲು ಸಭೆ ನೆತ್ಕೊಂಡರು. ಜೆಸಿಐ ಅಧ್ಯಕ್ಷರು ಶ್ರೀಮತಿ ಕವಿತಾ ನಾರಾಯಣನ್, ಶ್ರೀಮತಿ ವನಿತಾ ಸನ್ಮಾನ ಪತ್ರ ಓದಿರು. ಪ್ರಧಾನ ಕಾರ್ಯದರ್ಶಿ ತ್ಯಾಗಂ ಹರೇಕಡ ಸಭೆ ಸುಧಾರಿಕೆ ಮಲ್ತೇರು. ಸಭೆಲೆಸದ ಬೊಕ್ಕ 35ನೇ ವರ್ಷದ ಸಾರ್ವಜನಿಕ ಮೊಸರುಕೊಡಿಕೆ ಉತ್ಸವದ ಅದ್ದೂರಿದ ಶೋಭಾಯಾತ್ರೆ ನಡೆತಲು ಪಟ್ಟೂರು ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡಾದ ಆಡಳಿತ ಮುಕ್ತೇಸರರು ದಿವಾಕರ್ ಭಂಡಾರ್ಲು ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿಗೂ ಪ್ರಾರ್ಥನೆ ಸಂದಾದು ತಾರಾಯಾಕದು ಶೋಭಾಯಾತ್ರೆಗೂ ಚಾಲನೆ ಕೊರಿಯರು. ವಿಮಲ ಧೂಪ ದೀಪ ಕರ್ಪೂರವಿದ್ದು ಅಮಿತ ಪಂಚಭಕ್ಷ್ಯ ಅಮೃತಾನಗಳಿದ್ದು ಕಮಲನಾಭಗೆ ಪ್ರಿಯ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ, ಒಲ್ಲನೋ ಕೃಷ್ಣ ಕೊಳ್ಳನೋ. ಪೂಜೆಯ ಮಾಡಿರೋ ಶ್ರೀ ತುಳಸಿ. ಸುದ್ದಿಗೊಂಚಲಗೂ ಸ್ವಾಗತ. ಸೋಲು ಅಡೆತಡೆಲಿನ ನಿವಾರಿಸಾದು ಅವೆನು ಸಮರ್ಥವಾದ ಎದುರಿಸಾದು ಉಂತುನಾಯನೆ ನಿಜವಾಯಿನ ಕ್ರೀಡಾಪಟು ಪಂಡದು ಮೂಜಿ ಸರ್ತಿ ಒಲಿಂಪಿಕ್ಸ್ ದೇಶನು ಪ್ರತಿನಿಧಿಸಾಯಿನ ಕ್ರೀಡಾಪಟು ಎಂಕೆ ಪೂವಮ್ಮ ತೆರಿಪಾದರು. ಕುಡ್ಲ ಪ್ರೆಸ್ ಕ್ಲಬ್ ತಿಂಗೋಲ್ದ ಗೌರವ ಅತಿಥಿಯಾದ ಮಾನಾದಿಗೆ ಪಡೆಯೊಂದು ತನ್ನ ಅನುಭವನ ಪಟ್ಟೊಂಡೇರು. ಕುಡ್ಲ ಪತ್ರಿಕಾ ಭವನಡು ಶನಿವಾರ ಆಟನೆ ಮಲ್ತಿನ ಕುಡ್ಲ ಪ್ರೆಸ್ ಕ್ಲಬ್ ಗೌರವ ಅತಿಥಿಯಾದ ಅಥ್ಲೀಟ್ ಎಂಆರ್ ಪೂವಮ್ಮ ಪಾಲ್ಪಡೆದು ಮಾನಾದಿಗೆಯನ್ನು ಸ್ವೀಕಾರ ಮಾಡ್ಕೊಂಡರು. ಸೋಲು ಅಡೆತಡಲಿರ್ದು ಧೈರ್ಯಗೆಡಂದೆ ಅವೆನು ಸಮರ್ಥವಾದ ಎದುರಿಸಾದು ಉಂತವನಕ್ಲೆ ನಿಜವಾಯಿನ ಕ್ರೀಡಾಪಟುಲು. ಕಠಿಣ ಪರಿಶ್ರಮ, ತ್ಯಾಗ, ಬದ್ಧತೆ ಬೊಕ್ಕ ಶಿಸ್ತು ಇಂದು ಕ್ರೀಡಾ ಸಾಧನೆಗೂ ದಿಂಜ ಅಗತ್ಯ ಪಂಡದು ಮೂಜಿ ಸರ್ತಿ ಒಲಿಂಪಿಕ್ಸ್ ದೇಶನು ಪ್ರತಿನಿಧಿಸಾಯಿನ ಅಥ್ಲೀಟ್ ಎಂಆರ್ ಪೂವಮ್ಮ ತೆರಿಪಾಯರು. ಈ ಸಾಧನೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ನಾನು 6th ಸ್ಟ್ಯಾಂಡರ್ಡ್ ಇರುವಾಗ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಯೂಶಲಿ ನಾನು ಎಲ್ಲ ಗೇಮ್ಸ್ ಆಡ್ತಿದ್ದೆ, ಕಬಡ್ಡಿ, ಫುಟ್ಬಾಲ್ ಆಗಲಿ. ಸೊ ನೆಕ್ಸ್ಟ್ ಬಂದದ್ದು ಅಥ್ಲೆಟಿಕ್ಸ್. ನಾನು ಏರ್ಪೋರ್ಟ್ ಸ್ಕೂಲಲ್ಲಿ ಕಲ್ತಿದ್ದೆ. ಸೊ ಫಸ್ಟ್ ನ್ಯಾಷನಲ್ಸ್ ನಾನು ರೆಪ್ರೆಸೆಂಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ 2002. ಸೊ ಅದಾದ ಮೇಲೆ ನನ್ನ ಅಪ್ಪ ಮಂಗಳೂರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿ ಬಜ್ಪೆಯಲ್ಲಿ ಗ್ರೌಂಡ್ ಏನಿರಲಿಲ್ಲ, ಸೊ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಮ್ಯಾಂಗ್ಳೂರ್ ಶಿಫ್ಟ್ ಮಾಡಿದ್ವಿ. ಸೊ ಡ್ಯಾಡಿ ಅಪ್ ಆ್ಯಂಡ್ ಡೌನ್ ಹೋಗ್ತಿದ್ರು. ಸೊ ಹಾಗೆ ಅಂದರೆ ನನ್ನ ಒಬ್ಬಳಿಂದ ಈ ಸಾಧನೆಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ನನ್ನ ಈಗ 22 ಇಯರ್ಸ್ ಆಯ್ತು ನನ್ನ ಈ ಸ್ಪೋರ್ಟ್ಸ್ ಕೆರಿಯರ್. ಮೋಸ್ಟ್ಲಿ 22 ಆಗ್ತಾ ಬಂತು. ನನ್ನ ಎಲ್ಲ ನ್ಯಾಷನಲ್ ಕಾಂಪಿಟೇಷನಲ್ಲಿ ನನ್ನ ಅಮ್ಮ ಒಂದು ಕಾಂಪಿಟೇಷನ್ ಮಿಸ್ ಮಾಡಲಿಲ್ಲ. ಎಲ್ಲ ಎಷ್ಟು ಕಷ್ಟ ಆದರೂ ಅವ್ರು ಬರ್ತಿದ್ರು, ನ್ಯಾಷನಲ್ಸ್ ಆಗಲಿ, ಸ್ಟೇಟ್ ಆಗಲಿ, ತಾಲೂಕಿಂದ ಹಿಡಿದು ನ್ಯಾಷನಲ್ಸ್ವರೆಗೆ ಅವರು ಮಿಸ್ ಮಾಡಲಿಲ್ಲ. ಮತ್ತು ಹಾಗೆ ಈಗ ನಂದು ಮ್ಯಾರೇಜ್ ಆಗಿ 2 ಇಯರ್ಸ್ ಆಯಿತು. ಈಗ ನನ್ನ ಹಸ್ಬೆಂಡ್ ನನಗೆ ಟ್ರೈನಿಂಗ್ ಮಾಡಿಸ್ತಿದ್ರು. ಈಗ ಈ ಒಲಿಂಪಿಕ್ಸಿಗೆ ನನ್ನ ಮೇನ್ ನನ್ನನ್ನು ಇಲ್ಲಿ ತನಕ ತಲುಪಂದರೆ 2016 ಒಲಿಂಪಿಕ್ಸ್ವರೆಗೆ ನಾನು ಐ ಕ್ಯಾನ್ ಟೆಲ್ ದ್ಯಾಟ್ ಮೈ ಪೇರೆಂಟ್ಸ್, ಮೈ ಫ್ಯಾಮಿಲಿ ಎಲ್ಲರಿದ್ದರು. ಅದಾದ ಮೇಲೆ ಮದುವೆ ಆದ ಮೇಲೆ ಕೆಲವರಿಗೆ ಅಂದರೆ ನಾನೀಗ ಅವನು ಸಹ ಸ್ಪೋರ್ಟ್ಸಲ್ಲಿದ್ದ. ಸೊ ನನಗೆ ಅವ್ರಿಗೆ ಗೊತ್ತಿದೆ ಸ್ಪೋರ್ಟ್ಸನ್ನು ಡ್ರಾಪ್ ಮಾಡೋದು ಎಷ್ಟು ಕಷ್ಟ, ಹಾಗೆ ಅದನ್ನು ನಾವು ಮೇಂಟೈನ್ ಮಾಡಿ ಹೋಗೋದು ಹೇಗೆ ಅಂತ
ಸೊ ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಗೊತ್ತಾಗೋದು. ಸೊ ಅವನೇ ನನ್ನನ್ನು ಆ ಒಂದು 2 years ಅವನು ಟ್ರೈನಿಂಗ್ ಮಾಡಿಸಿದ್ದ. ನನ್ನ ಕೋಚ್ US ಅಲ್ಲಿ ಇರೋದು. ಸೊ ಅವರು ಟ್ರೈನಿಂಗ್ ಕಲಿಸ್ತಿದ್ರು. ಸಿನ್ಸ್ ಈಸ್ ಆನ್ ಅಥ್ಲೇಟ್, ಅವನಿಗೆ ಗೊತ್ತಿದೆ ಹೇಗೆ ಮಾಡಬೇಕಂತ. ಸೊ ಈ ಒಲಿಂಪಿಕ್ಸ್ ಅವನಿಗೆ ತುಂಬ ಡೆಡಿಕೇಟ್ ಆಗುತ್ತೆ, ಯಾಕಂದ್ರೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಹೇಳಬೇಕಂದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದು. ಬೆಳಗ್ಗೆ ಎಲ್ಲ ಮಾಡಿ ಹೋಗ್ತಾನೆ, ಅಡಿಗೆ ಮಾಡಿ ಹೋಗ್ತಾನೆ. ಸೊ ಅಂದರೆ ಅಂತ ಅವ್ರು ಹೇಳಬೇಕಂದ್ರೆ ಅದು ಹೇಳಲೇಬೇಕು, ಯಾಕಂದರೆ ಅಷ್ಟು ನನಗೆ ಅವನು ಕಷ್ಟಪಟ್ಟಿದ್ದ ನನಗೋಸ್ಕರ. ಈಗ ನನ್ನ ಪೇರೆಂಟ್ಸ್ ಆಗಲಿ ಪುಣೆಗೆ ಬಂದು, ನನ್ನ ಅಮ್ಮ ಪುಣೆಗೆ ಬಂದು ಇರ್ತಿದ್ರು, ಯಾಕಂದರೆ ಅಲ್ಲಿ ಇದ್ದು ನನಗೋಸ್ಕರ ಅವ್ರು ಅಷ್ಟು ಸ್ಯಾಕ್ರಿಫೈಸ್ ಮಾಡುವಾಗ ನನ್ನ ಈ 22 ವರ್ಷ ನನ್ನ ಫ್ಯಾಮ್ಲಿ, ನನ್ನ ಹಸ್ಬೆಂಡ್ ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡ್ತೇನೆ. ಯಾಕಂದರೆ ಅವರಿಲ್ಲದೆ ನಾನು ಇಲ್ಲಿ ತನಕ ನಾನು ತಲುಪಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ನನ್ನ ಸ್ಪೋರ್ಟ್ಸ್ ಕೆರಿಯರ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮೈ ಅಚೀವ್ಮೆಂಟ್. ನಾನು ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೆ. 2009 ಇಂಜುರಿ ಆಗಿತ್ತು, ಟೋ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದಾದ ಮೇಲೆ 2010 ಅಷ್ಟೇನು ಮಾಡ್ಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ 2011 ನನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. 2014 ಏಷ್ಯನ್ ಗೇಮ್ಸ್ ಮೆಡಲ್ ಸಿಕ್ತು, 2018 ಏಷ್ಯನ್ ಗೇಮ್ಸ್ ಆಯಿತು, 2008 ಒಲಿಂಪಿಕ್ಸ್ ಆದ ಮೇಲೆ 2012 ಒಲಿಂಪಿಕ್ಸಿಗೆ ಒಂದು 1 month ಟ್ರಯಲ್ ಇರುವಾಗ ನನ್ನ ಬ್ಯಾಕ್ ಡಿಸ್ಕ್ ಪ್ರಾಬ್ಲಮ್ ಆಯಿತು. ಸೊ 1 month ಫುಲ್ ಬೆಡ್ಡಲ್ಲಿದ್ದೆ, ಅಷ್ಟು ಪ್ರಾಬ್ಲಮಲ್ಲಿದ್ದೆ. ನಾನು ಸ್ಪೋರ್ಟ್ಸ್ ಡ್ರಾಪ್ ಮಾಡಬೇಕಂತ ಆ ಒಂದು ಸಿಚುವೇಶನ್ ಇರುವಾಗ ನನ್ನ ಪೇರೆಂಟ್ಸ್, ನನ್ನ ತಮ್ಮ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದ. ಸೊ ಅವರ ಸಪೋರ್ಟಿಂದಾಗಿ ನಾನು ಕಮ್ ಬ್ಯಾಕ್ ಮಾಡಿದೆ. ಆ 2012 ಆದಮೇಲೆ 2014 ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಬಂತು. ಸೊ ಅದಾದ ಮೇಲೆ ಪುನಃ ನನಗೆ ಟೆಂಡನ್ನಲ್ಲಿ ಇಂಜುರಿ ಆಯಿತು, ಟೆಂಡನ್ ಏರ್ಲೈನ್ ಫ್ರ್ಯಾಕ್ಚರ್ ಆಯಿತು. ಸೊ ಹಾಗೆ ತುಂಬ ಇಂಜುರಿ ಫೇಸ್ ಮಾಡಿ, ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿ ನಾನು ಈ ಲೆವೆಲ್ಗೆ ತಲುಪಿದ್ದೇನೆ. 2015 ಅರ್ಜುನ್ ಅವಾರ್ಡ್ ರಿಸೀವ್ ಮಾಡಿದೆ. ಸೊ ನನಗೆ ಈಗ ಐ ಆಮ್ ಆಲ್ರೆಡಿ 34 years. ಕೆಲವರು ಹೇಳ್ತಾರೆ ಸಾಕು ಎಷ್ಟು ಮಾಡ್ಬೋದು ಅಂತ. ಸೊ ನಾನು 32 years ಆಗುವಾಗ ಎಲ್ಲರೂ ಹೇಳ್ತಿದ್ರು ಈಗ ಮದುವೆ ಸಹ ಆಯಿತು, ಇನ್ನು ಫ್ಯಾಮಿಲಿ ನೋಡ್ಕೊಳ್ಬೇಕು. ಸೊ ನನಗೊಂದು ಐ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್. ನನಗೆ ಬೇಕಿದ್ದನ್ನು ನಾನು ಎಲ್ಲ ಅಚೀವ್ ಮಾಡಿದೆ. ಸೊ ಈ ಒಲಿಂಪಿಕ್ಸ್ ನನಗೆ ಒಂದು ಎಲ್ಲರಿಗೆ ಮಾದರಿ ಆಗಬೇಕಿತ್ತು, ಯಾಕಂದರೆ ಏಜ್ ಒಂದು ಯಾರಿಗೊಂದು ಬ್ಯಾರಿಯರ್ ಆಗಬಾರ್ದು. ನಮಗೆ ಆ ಡೆಡಿಕೇಶನ್ ಹಾರ್ಡ್ ವರ್ಕ್ ಇದ್ದರೆ ಯಾವ ಏಜಲ್ಲಿದ್ದು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಇಟ್ ಈಸ್ ನಾಟ್ ಲೈಕ್ ನಮಗೆ 30 ಆಯಿತು 32 ಆಯಿತು ಸ್ಪೋರ್ಟ್ಸ್ ಮಾಡ್ಬೋದಾ, ಆ ಒಂದು ಏಜಲ್ಲಿ ಮಾತ್ರ ಮಾಡ್ಲಿಕ್ಕಾಗೋದಾ, ಅದು ನನಗೆ ಬೇರೆಯವರಿಂದ ಕೇಳಬಾರ್ದಿತ್ತು. ಸೊ ಅವರಿಗೋಸ್ಕರ ನಾನು ಇದನ್ನು ಡೆಡಿಕೇಟ್ ಮಾಡ್ತೇನೆ. ಯಾಕಂದರೆ ಸುಯೇಜ್ ಕಂಪನಿದ ಅಧಿಕಾರಿ ರೇಷ್ಮಾ ಉಳ್ಳಾಲ್ ಮಲ್ಲವಿನಿರಾದ ಪಾಲ್ಪಡೆದಿದ್ದರು. ಎಂಆರ್ ಪೂವಮರೆನ ಕಂಡನಿ ಜಿತಿನ್ ಪೌಲ್, ಅಮ್ಮ ಜಾಜಿ ರಾಜು, ಖೇಲೋ ಇಂಡಿಯಾದ ದಕ್ಷಿಣ ಕನ್ನಡ ಕೋಚ್ ಫಕ್ಷಿತ್ ಸಾಲ್ಯಾನ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ, ಪ್ರೆಸ್ ಕ್ಲಬ್ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ಎತ್ಕೊಂಡರು. RC ಭಟ್ ಸಭೆ ಸುಧಾರಿಕೆ ಮಲ್ತೇರು. ಇಬ್ರಾಹಿಂ ಅಟ್ಕಸ್ಥಳ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ. ಉಳ್ಳಾಲ ಉಳಿಯ ಮಾರ್ಗತಲೆ ನೇತ್ರಾವತಿ ತುದೆ ಬರಿಟ್ಟು ಪೊಯ್ಯ ದೆಪ್ಪು ನಿರ್ದಾತ್ರ ತಂಕ್ಲಿನ ಬದುಕಿಗೆ ತೊಂದರೆಯಾತಂಡು. ಇದರ ಬಗೆಟ್ ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ದೂರು ಕೊರಡಲ ದಾಲ ಪ್ರಯೋಜನ ಆತಿಚಿ ಅಂಚಾದು ಇಂದೇನು ಕೂಡ್ಲೆ ಸರಿ ಮಲ್ಪಡು ಪಣದು ಮಾರ್ಗತಲೆ ನೇತ್ರಾವತಿ ತುದೆ ಬರಿತ ಸ್ಥಳೀಯರು ಬೊಕ್ಕ ನೇತ್ರಾವತಿ ಮೀನುಗಾರರ ಸಂಘದಗಳು ಒತ್ತಾಯಿಸಾದಿರು. ಉಳ್ಳಾಲ ಉಳಿಯ ಮಾರ್ಗತಲೆ ನೇತ್ರಾವತಿ ತುದೆ ಪರಿಸರದ ಸುತ್ತಮುತ್ತ ಅಕ್ರಮ ಪೊಯ್ಯದೆಪ್ಪುನ ಪೊಯ್ಯ ಸಾಗಾಟದ ದಂಧೆ ಕಾರ್ಯ ಕೆಲ ವರ್ಷಡು ಆವೊಂದುಂಡು. ಇನ್ನದ ಬಗೆಟ್ ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಜನಪ್ರತಿನಿಧಿನಕ್ಲಿಗೆ ತೆರಿಪಾದ ದೂರು ಕೊಡ್ತ ಆಡಲ ದಾಲ ಪ್ರಯೋಜನ ಆತಿಚಿ. ತಂಕ್ಲಿನ ಈ ಪರಿಸರಡು ನೂದಿರ್ದಲ ಹೆಚ್ಚಿನ ಕುಟುಂಬ ಮೀನುಗಾರಿಕೆನೆ ಕಸುಬಾದ ಮಲ್ತೊಂದು ನಮ್ಮೊಂದು ಬದುಕಿನಕಲು ಇತ್ತೆ ಇಂಚ ಪೊಯ್ಯದೆಪ್ಪು ನಿರ್ದಾತ್ರ ತಂಕ್ಲಿನ ಮೀನುಗಾರಿಕೆ ಕಸುಬುಗ್ಲ ತೊಂದರೆಯಾತಂಡು, ಬದುಕು ನಿರ್ವಹಣೆಗ್ಲ ತೊಂದರೆಯಾತಂಡು. ನನಾಂಡಲ ಇನ್ನದ ಬಗೆಟ್ ಗಂಭೀರವಾದ ಪರಿಗಣಿಸಾದು ತಂಕ್ಲಿನ ಸಮಸ್ಯೆನು ಸರಿ ಮಲ್ಪೋಡು. ಈ ಪರಿಸರಡು ಪೊಯ್ಯದೆಪ್ಪುನೇನು ಉಂತಾವಡು. ಈ ಚಿಂದಾಂಡ ನೇತ್ರಾವತಿ ಮೀನುಗಾರರ ಸಂಘದ ಮುತಾಲಿಕೆಡು ಮಲ್ಲ ರೀತಿದ ಪ್ರತಿಭಟನೆ ಮಲ್ಪೋ ಪಂಡದು ನೇತ್ರಾವತಿ ಮೀನುಗಾರರ ಸಂಘದ ಅಧ್ಯಕ್ಷರು ಫ್ರಾನ್ಸಿಸ್ ಪಿಂಟೋ, ಕಿಂಗ್ಸ್ಟಾರ್ ಸೇವಾ ಸಮಿತಿ ಅಧ್ಯಕ್ಷರು ಪ್ರೇಮ್ ಪ್ರಕಾಶ್ ದಿಸೋಜಾ, ಉಳ್ಳಾಲ ನಗರಸಭೆದ ಸ್ಥಳೀಯ ಕೌನ್ಸಿಲರ್ ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ ಬೊಕ್ಕ ಸ್ಥಳೀಯರು ತೆರಿಪಾದರು. ನಾನು 30 ವರ್ಷದಿಂದ ಈ ನದಿಯಲ್ಲಿ ದುಡಿತಾ ಇದ್ದೇನೆ. ಈ ಪರವಾಗಿ ನಾನು ಏನು ಹೇಳುವುದೆಂದರೆ, ನನ್ನ ಅಭಿಪ್ರಾಯದ ಪ್ರಕಾರ ನಾನು ಒಂದು 15 ವರ್ಷ ಈಚೆಗೆ ಇಲ್ಲಿ ಮರಳುಗಾರಿಕೆ ಮಾಡುವುದರಿಂದ ತುಂಬ ತೊಂದರೆ ಆಗುತ್ತಾ ಉಂಟು ನಮಗೆ. ಇಲ್ಲಿ ನಮ್ಮ ಸಂಘದಲ್ಲಿ ಒಂದು 100 ಮೇಲೆ ಸದಸ್ಯರಿದ್ದಾರೆ. ಅವರೆಲ್ಲರೂ ಇದು ಮೀನು ಹಿಡಿದು ಜೀವನ ತೆಗೆಯುತ್ತಾ ಇದ್ದಾರೆ. ಅದು ಈ ದಿನಗಳಿಂದ ಅವರಿಗೆ ತುಂಬ ಸಮಸ್ಯೆ ಆಗಿದೆ.
ಆ ಸಮಸ್ಯೆಗೋಸ್ಕರ ನಾವು ಇದಕ್ಕೆ ಹೋರಾಟ ಮಾಡ್ತೇವೆ. ಇದರ ಮುಂಚೆ ಕೂಡ ನಾವು ಮೇಲಾಧಿಕಾರಿಗಳಿಗೆ, ಗಣಿ ಇಲಾಖೆಗೆ, ಬೇಕಾದ ಇಲಾಖೆಗೆ ಎಲ್ಲ ದೂರು ಕೊಟ್ಟಿದ್ದೇವೆ. ಇದರಿಂದ ನಮಗೆ ಏನು ಪರಿಹಾರ ಸಿಕ್ಕಲಿಲ್ಲ. ಅದೇನೆಂದರೆ ಈ ದಿನಗಳಿಂದ ನಮಗೆ ಮೀನುಗಾರಿಕೆ ಏನು ಸಿಕ್ಕುವುದಿಲ್ಲ. ಇದರಿಂದ ನಮಗೆ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗುತ್ತಾ ಇದೆ. ನಮ್ಮ ಸಂಸ್ಥೆ ಸಾಧಾರಣ ಒಂದು 25 ವರ್ಷದಿಂದ ನಮ್ಮ ನದಿ ಹತ್ತಿರ ಇದೆ. ನಮ್ಮ ಸಂಸ್ಥೆ ಸಾಮಾಜಿಕ ಸೇವೆ ಎಲ್ಲ ಇತರ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮ್ಮ ಸಂಘಟನೆ ಯುವಕರು. ನಾನು ಹೇಳುವುದೇನೆಂದರೆ ನಮ್ಮ ನದಿ ಹತ್ತಿರ ಈಗಾಗಲೇ ವಿಹಾರಕ್ಕೆ ತುಂಬ ಮಂದಿ ಬರ್ತಾ ಇದ್ದಾರೆ. ಮಕ್ಕಳೆಲ್ಲ ಆಟವಾಡಿ ರಜೆಯ ದಿನವನ್ನು ಅವರು ಮುಂದುವರಿಸ್ತಾ ಹೋಗ್ತಾರೆ. ನಾನು ಹೇಳುವುದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಮರಳುಗಾರಿಕೆ ಆಗ್ತಾ ಉಂಟು ನೇತ್ರಾವತಿ ನದಿಯಲ್ಲಿ. ಮೀನುಗಾರಿಕರು ತುಂಬ ತೊಂದರೆ ಆಗ್ತಾ ಉಂಟು. ನಾವು ಎಷ್ಟು ಹೋಗಿ ಅವ್ರ ಹತ್ರ ಹೇಳಿದರೂ ಕೂಡ ಕೇಳುವುದೇ ಇಲ್ಲ ಅವರು. ಹಾಗಾಗಿ ನಮ್ಮ ಈ ಸಮುದ್ರದ ಅಲ್ವೇ ಬಾಗಿಲಿನ ಹತ್ತಿರ ಸಾಧಾರಣ ಒಂದು 5 ವರ್ಷ ಮುಂಚೆ ಅಂದರೆ ಒಂದು 15-20 ಎಕರೆ ಜಮೀನು ಅಂದರೆ ಇದು ಲ್ಯಾಂಡ್ ಇತ್ತು. ಆ ಲ್ಯಾಂಡು ಇದ್ದಿದ್ದರಿಂದ ನಮ್ಮ ಊರಿಗೆ ಅನುಕೂಲ ಆಗ್ತಿತ್ತು. ಅಂದರೆ ಸಮುದ್ರದಿಂದ ಬಂದ ಅಲೆಗಳು ಅದಕ್ಕೆ ಅಪ್ಪಳಿಸಿ ನಮ್ಮ ಊರು ಸೇಫ್ ಆಗ್ತಿತ್ತು. ಆದರೆ ಈಗ ಅದು ಮಾಯವಾಗಿ ಹೋಗಿದೆ. ಯಾಕೆಂದರೆ ಇದು ಎಲ್ಲರೂ ಮರಳು ತೆಗೆದು ಈಗ 2-3 ಮರಗಳು ಉಳಿದಿದೆ ಕೇವಲ. ಆದ್ದರಿಂದ ಇವತ್ತಿನ ಲಾಸ್ಟ್ ದಿನ ನೆರೆ ಬಂದಿತ್ತು. ನೆರೆಯ ದಿವಸ ಸಮುದ್ರದ ಅಲೆಗಳು ನದಿಗೆ ಬಂದು ಅಪ್ಪಳಿಸಿ ಎಲ್ಲ ನಮ್ಮ ಇಲ್ಲಿ ಕೆಲವರ ಜಮೀನೆಲ್ಲ ಕರಗಿ ಹೋಗಿದೆ. ತೆಂಗಿನ ಮರಗಳೆಲ್ಲ ನದಿ ಪಾಲಾಗಿದೆ. ನಮ್ಮ ಈಗ ಏನುವುದಿಲ್ಲ ನಾವು ಸ್ಥಳೀಯ ಸಂಘಟನೆಗಳೆಲ್ಲ ಸೇರಿಕೊಂಡು ಇದರ ಅಕ್ರಮ ಮರಳುಗಾರಿಕೆ ನಾವು ಹೋರಾಟ ಮಾಡ್ತೀವಿ ಎಂದು ನಾನು ಕೇಳಿಕೊಳ್ತೇನೆ. ನಾನು ಕೂಡ 26 ವರ್ಷದಿಂದ ಮದುವೆಯಾಗಿ ಈ ಭಾಗದಲ್ಲೇ ನೆಲೆಸಿರುತ್ತೇನೆ. ಅಕ್ರಮ ಮರಳುಗಾರಿಕೆ ಬಗ್ಗೆ ಈಗಾಗಲೇ ನನಗೂ ಕೂಡ ಮಾಹಿತಿ ಬಂದಿರೋ ಪ್ರಕಾರ ಇಲಾಖೆಗೂ ಕೂಡ ನಾನು ಕೂಡ ಒಂದು ಮನವಿಯನ್ನು ಮಾಡಿದ್ದೇನೆ. ಅದೇ ಪ್ರಕಾರ ತಹಸೀಲ್ದಾರು ಕೂಡ ನಿನ್ನೆ ತಾನೇ ಬಂದು ಹೋಗಿದ್ದಾರೆ. ಅವರು ನಿನ್ನೆ ಬರುವಾಗ ಇಲ್ಲಿ ಅಕ್ರಮ ಮರಳುಗಾರಿಕೆ ಯಾರು ದೋಣಿಯಿಂದ ಒಯ್ಗೆ ತೆಗೆಯೋರು ಯಾರೂ ಇರಲಿಲ್ಲ. ಸೊ ಅವರು ಬಂದು ಹಿಂದೆ ಹೋಗಿದ್ದಾರೆ. ಇದೇ ಪ್ರಕಾರ ನಾನು ಹೇಳುವುದೇನೆಂದರೆ ಇಲ್ಲಿ ಅನೇಕ ಮನೆಗಳು ನದಿ ತಟದಲ್ಲಿ ಮನೆಗಳಿವೆ. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹಾದು ಹೋಗಲು ಈ ನದಿಯ ಬದಿಯಿಂದ ಹಾದು ಹೋಗ್ತದೆ. ಹೊಯ್ಗೆ ತೆಗೆದು ಇಲ್ಲಿ ಕೆಲವು ಗುಂಡಿಗಳು ಆಗಿರುತ್ತವೆ. ಆವಾಗ ಮುಂದೆ ಇರುವ ಹೊಯ್ಗೆಯು ಬಂದು ಆ ಗುಂಡಿಗಳಿಗೆ ಬಂದು ಸೇರುತ್ತದೆ. ಆವಾಗ ಅಲ್ಲಿ ಜಾಸ್ತಿ ಕರಗಿ ಹೋಗುತ್ತದೆ. ಈಗ ನೀವು ಕೂಡ ನೋಡ್ಬೋದು ಎಲ್ಲ ಈ ಸಲ ತುಂಬ ಕರಗಿ ಹೋಗಿದೆ. ತುಂಬ ಮನೆಗಳಿವೆ. ಹಾಗೆ ಇಲ್ಲಿ ಪ್ರವಾಸಿ ತಾಣ ಒಂದು ಆಗಿರುತ್ತದೆ. ಇಲ್ಲಿ ತುಂಬ ಮಕ್ಕಳು ದೊಡ್ಡವರು ಇಲ್ಲಿ ಆಟ ಆಡಲಿಕ್ಕೆ ಮಕ್ಕಳು ಬರ್ತಾರೆ. ಎಲ್ಲರೂ ಯೋಚಿಸುವುದು ಈ ನದಿಯು ಸೇಫ್ ಅಂತ ಹೇಳಿ. ಯಾಕೆಂದರೆ ಇಲ್ಲಿ ಯಾವ ಗುಂಡಿಗಳಿಲ್ಲ, ಸೇಫ್ ಅಂತ ಹೇಳಿ ಇಲ್ಲಿ ಬರ್ತಾರೆ. ಇನ್ನು ಸುಮಾರು ವರ್ಷಗಳು ಹೋದ ಮೇಲೆ ಇಲ್ಲಿ ಯಾರಿಗೂ ಬರಲಿಕ್ಕೆ ಕೂಡ ಸಾಧ್ಯವಾಗಲಿಕ್ಕಿಲ್ಲ. ಈಗಾಗಲೇ ಇಲಾಖೆಗೆ ನಾವು ತಿಳಿಸಿದ್ದೇವೆ. ಇಲಾಖೆಯವರು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಾನು ಕೇಳುತ್ತೇನೆ. ಸ್ಥಳೀಯ ಪ್ರಮುಖರು ಲಾಯ್ಡ್ ಆರ್ ಡಿಸೋಜಾ, ಪೀಟರ್ ಡಿಸೋಜಾ, ಸುಸಾನ್ ಡಿಸೋಜಾ, ಹೆನ್ರಿ ಡಿಸೋಜಾ, ಸಿರಿಲ್ ಜಾನ್, ಸ್ಟೀವನ್ ಡಿಸೋಜಾ, ವಿಲಿಯಂ ಡಿಸೋಜಾ, ಪ್ರಶ್ವಿನ್ ಡಿಸೋಜಾ, ಹೆನ್ರಿ ಡಿಸೋಜಾ ಇಂಚಿತ್ತಿ ಪ್ರಮುಖರು ತಂಕ್ಲೆ ಸಮಸ್ಯೆದ ಬಗೆಟು ಪೊಲವು ಕೊರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇಣಿತ ಸುದ್ದಿಗೊಂಚಲ್ಲು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಪಲೆ ಪೊಸಕುರಲ್ 24x7.